ಇತ್ತಿಲೆ ಕಣತೆ ತೋಚು ಸಪೂರ ಬರಡು ರೆಡಿ ಅಂಟುಲಿ ಇತ್ತಾರೆ ಟೇಸ್ಟ್ ಮಾಡಿ ಪನ್ ಪೇರೆಂಟ್ಸ್ ಆದಂತ ಬೇರೆ ಯಾವುದು ಬೇಡ ಅಂತ ಆಗ್ತದೆ ಅಷ್ಟು ಒಳ್ಳೇದುಂಟಿದು. ಫ್ರೆಂಡ್ಸ್ ಏನಿದಾದ ಪೆಂಡ ಏನೊಂಜಿ ರೆಸಿಪಿ ಮಂತೊಂದುಲ್ಲೆ ವ್ಲಾಗ್ ಅತ್ತು ಅವಳ ಮ್ಯಾಂಗ್ಳೂರ್ ರೆಸಿಪಿ ದಾರು ಬರೋಂದುಲ್ಲೆ ಪಂಡೇರು ಅಂಚ ಪೂರ ರೆಡಿ ಮಲ್ತೆ ಆರೆಗೆ ಏನೊಂಜಿನಿ ರೆಸಿಪಿ ಮಂತೊಂದುಲ್ಲೆ ತೊಜಂಕದ ಪಲ್ಯ ಮಂತೊಂದುಲ್ಲೆ ರೆಸಿಪಿ ಮಲ್ಪುನಾನಿಕ್ಕಿನೊಟ್ಟಿಗೆ ಶೇರ್ ಮಲ್ಪು ಫ್ರೆಂಡ್ಸ್ ಇಟ್ಟಾರು ಬರ್ಬೇಕಂತೇರು ಬರೋ ರೀತಿ ವರ್ತಿಕ ತೋಜಾರು ಏನೊಂದು ಮಸ್ತ್ ಎಕ್ಸೈಟೆಡ್ ಆಗುಲ್ಲೆ ಒಂಥರ ಫಸ್ಟ್ ಟೈಮ್ ಇಂಚ ಎಂದು ಕುಕ್ಕಿಂಗ್ ಮಲ್ತೆ ಬಟ್ ಇಂಚ ರೆಸಿಪಿದಾರನೊಟ್ಟಿಗೆ ಕುಕ್ಕಿಂಗ್ ಮಲ್ತಂದ್ರೆ ಫಸ್ಟ್ ಟೈಮ್ ಮತ್ತೆ ಸೊ ಅಂಚ ಮಸ್ತ್ ಎಕ್ಸೈಟೆಡ್ ಆದ್ಮೇಲೆ ಎಂಚ ಬಾರ್ಕೊಂಡು ಪಲ್ಯ ಪಂದಲ ಗೊತ್ತಿಜ್ಜಿ ಸೊ ಫೈನ್ ಬುಕ್ಕ ವೀಡಿಯೋ ಮಾಡ್ತೀವಿ ಫ್ರೆಂಡ್ಸ್ ನಿಕ್ಲೊಟ್ಟಿಗೆಲ್ಲ ಶೇರ್ ಮಾಡ್ಕೊ ಏನು ತುಳಿ ತೆನ್ಮಲ್ಪ ಪೂರ ರೆಡಿ ಮಾಡಿ ಶೋಕ್ ತೆಕ್ಕದು ಮುಂಚೆ ಶೋಕ್ ಎಲ್ಲೆಲ್ಲಿ ಕಟ್ ಮಾಡ್ತಾನೆ ನಾನು ಅಡಿಗೆ ಅಂಕ್ಲ ಔಟ್ಸೈಡ್ ಅಡುಗೆ ಮಂತೊಂದಿಲ್ಲ ಸೊ ಅಡಿಗೆ ಪೋಯಿನ ಮಾವಿ. ಇವತ್ತು ನಮ್ಮ ಜೊತೆ ಸ್ವಸ್ತಿಕ ಅವರಿದ್ದಾರೆ. ಅವರು ಇವತ್ತು ನಮ್ಮ ಊರಿನ ಒಂದು ಫೇಮಸ್ ರೆಸಿಪಿ ತೊಜಾಂಕ್ ಬೊಕ್ಕ ಬೆಲ್ತರಿದ ಸುಕ್ಕ ಅದನ್ನು ಮಾಡ್ತಾ ಇದ್ದಾರೆ. ತಗತೆ ಸೊಪ್ಪು ಅಂತ ಹೇಳ್ತೇವೆ. ಅದರ ಸುಕ್ಕವನ್ನು ಇವತ್ತು ಮಾಡಿ ತೋರಿಸ್ತಾರೆ. ನಮಸ್ತೆ. ನಮಸ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡ್ಬೋದಾ? ಓಕೆ, ದಾದಪುರ ಬೋರ್ಡು ನಮ್ಮ ಬೆಲ್ಲತರಿನ ಬೇಯರದೀಗ ಬೊಕ್ಕ ನೆಕ್ಸ್ಟ್ ಪ್ರೊಸೆಸ್. ಓಕೆ, ಇದೆಲ್ಲೆಲ್ಲಿ ಪೀಸ್ ಮಲ್ದಿ ಒಂದ ಶೋಕುಡೆ ಎಂಪಾಡ. ಓಕೆ, ಇದು ಇವರು ಹಲಸಿನ ಬೀಜವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ. ಸ್ವಲ್ಪ ಉಪ್ಪು ಕೂಡ ಹಾಕಿದ್ದಾರೆ. ಇದು ಪೂರ್ತಿಯಾಗಿ ಬೇಯಬೇಕು. ಹಾ, ಇದು ಮಸಾಲೆ ಪೂರ ಡ್ರೈ ರೋಸ್ಟ್ ಮಂತೊಂಗ ಯಾಮಲ್ಪ ಒಂಜಿ 15 ಅದು ಕುಂಟೆ ಮುಚ್ಚಿಡತಂದೆ. ಓಕೆ, ಐನ್ ಫಸ್ಟ್ ವೆಚ್ಚ ಮಾಡ್ತೀರಾ 15 ಬ್ಯಾಡಿಗೆ ಮೆಣಸು ಎಲ್ಲ ಮಸಾಲೆನ ಡ್ರೈ ರೋಸ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಮುಂಚೆ ಎರಡು ಚಮಚ ಕೊತ್ತಂಬರಿ ಬೀಜ, 1/4 ಚಮಚದ ಜೀರಿಗೆ, 1/4 ಚಮಚದಷ್ಟು ಜೀರಿಗೆ, ನೋಡಿ ಇದು ಸಾಯ್ತು. ಬೇಕು ಪುಡಿಯಾ ಪೇಸ್ಟಾ? ಪುಡಿ. ಓಕೆ, ಬೆಂದಿದೆಯಾ? ಓಕೆ, ನೋಡಿ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಇನ್ನು ನೆಕ್ಸ್ಟ್ ಎಂತ ಮಾಡೋದು ಅಂತ ನೋಡುವ. ಸೌಂಡೆಲ್ಲ ಹಂಚಗತ್ತೆ. ನನಗೆ ಅವರೇ ಕಾಮಿಡಿ ಮಾತಾಡಬೇಕು. ಏನು ತೋರ ತೊಜರು ಬರಲಿ. ಅವು ಇತ್ತಿಲೆ ಕಣತೆ ತೋಚು ಸಪೂರ ಬರಡು ನಿಕ್ಲೆ ಮಲ್ಪುಣೆ ಮಾತ್ರ ಅಂಡ ತಿಂದು ನಾಕ್ಲು ಬೇತಾಗ್ಲಿ ತೋರ ಏನೇ ನಿಕ್ಲಿ. ಓಕೆ, ಓ ಬರ್ತಾರೆ ಮಗ ಮತ್ತೊಮ್ಮೆ ಅದು ಸೌಂಡ್ ಬಂತು. ಕುರ್ಲು ಒಂದುಂಡು ನನ್ನ ಶೋಕು ಕುರ್ಲೊಡುದು. ಓಕೆ, ಜೊತೆ ಕುಲೊಂದಿರತ್ತೆ ಅವ್ರನ್ನ ಇಲ್ಲ ಅವೇ ಸರಿ ಆಪೋಸಿಟ್ ಸುರೇಕಾಯರೆ ಒಂದೊಂದಿದೆ ಆ ಟೈಮ್ ಒಳ್ಳೊಳ್ಳೆ ಅಡಿಗೆ ಮಾಡ್ತಾರೆ. ಇವರದೇ ಆಗಿರುವಂತಹ ವ್ಲಾಗ್ ಚಾನಲ್ ಇದೆ. ತುಳು ಮತ್ತೆ ಕನ್ನಡದಲ್ಲಿ ಇವರು ವ್ಲಾಗ್ ಎಲ್ಲ ಮಾಡ್ತಾರೆ. ಸ್ವಪ್ರಲ್ಲಿ ವ್ಲಾಗ್, ತುಳು ಮತ್ತು ಕನ್ನಡ ವ್ಲಾಗ್ ಅಂತ ಹೇಳಿ ಚಾನಲ್ ಹೆಸರು. ಡಿಸ್ಕ್ರಿಪ್ಷನಲ್ಲಿ ಅವರನ್ನು ಟ್ಯಾಗ್ ಮಾಡ್ತೇನೆ, ಚೆಕ್ ಮಾಡ್ಬೋದು. ಓಕೆ, ನೋಡಿ ಇದಾಗಿದೆ. ಇದನ್ನು ಪುಡಿ ಮಾಡಿ ತರುವ.
ಈರುಳ್ಳಿ ಒಂಚು ನೀರುಳ್ಳಿ ತೆತ್ತೊಂದೆ ಒಂದು ನೀರುಳ್ಳಿ ಈರುಳ್ಳಿ ಸಾಫ್ಟ್ ಆಗಬೇಕಾ? ಹಾಂ ಒಂಚೂರು ಒಂಚು ಟೊಮೆಟೊ ತೆತ್ತೊಂದೆ ಒಂದು ಟೊಮೆಟೊ ಟೊಮೆಟೊ ಕೂಡ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಬೇಕು. ಅವರು ಲೀಲಕ್ಕ ನಿಮ್ಮ ಮನೆ ಹತ್ತಿರದವರು ಅಲ್ಲಿ ಬಾಡಿಗೆ ಇದ್ದಾರೆ. ಇದನ್ನೆಲ್ಲ ಪಾಡಲ್ವಾ? ಓಕೆ ನೋಡಿ, ಇದುವೇ ತಗತೆ ಸೊಪ್ಪು. ಆಗ ತೋರಿಸಿದ್ವಲ್ವಾ, ಇದನ್ನ ಆಗ ಎಕ್ಸ್ಟ್ರಾ ಒಳ್ಳೆ ರೀತಿಯಲ್ಲಿ ತೊಳೆದು ಕಟ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ತರಕಾರಿ ಒಟ್ಟಿಗೆ ಬಾರ್ದು ದೀಪಾವಳಿ ಅಂಡೊಂದು ಎಣ್ಣೆಡು ಫ್ರೈ ಅನ್ನೋ ಟೇಸ್ಟ್. ಅಂತ ಓಕೆ, ಬೇಕಿದ್ರೆ ನೀವು ಹಲಸಿನ ಬೀಜ ಮತ್ತು ಇದನ್ನು ಒಟ್ಟಿಗೆ ಬೇಯಿಸ್ಬೋದು. ಬಟ್ ಇದನ್ನು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬ ಟೇಸ್ಟಾಗಿ ಬರುತ್ತಂತೆ. ಹಾಗಾಗಿ ನಾವು ಹೀಗೆ ಮಾಡಿದ್ವಿ ಇವತ್ತು. ಕೆಲವರು ಇದನ್ನು ಒಟ್ಟಿಗೆ ಬೇಯಿಸ್ತಾರೆ, ಸುಲಭ ಆಗಲಿ ಅಂತ. ಸೊಪ್ಪು ಹಾಗೆ ಅಲ್ಲ, ನನಗೆ ಸೊಪ್ಪು ಕ್ಲೀನ್ ಮಾಡೋದನ್ನು ನುಗ್ಗೆ ಸೊಪ್ಪು ಉಂಟಾರೆ ಬೋಡು ತಿನ್ನಕ್ಕೆ ಚೂರು ರುಚಿಗೆ ಕೂಡ ಉಪ್ಪು ಪಡಲ್ವ? ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾರೆ. ಹಲಸಿನ ಬೀಜವನ್ನು ಹಾಕ್ತಾ ಇದ್ದಾರೆ. ಇದನ್ನು ಆಲ್ರೆಡಿ ಬೇಯಿಸಿಟ್ಟಿದ್ದೇವಲ್ಲ, ಅದನ್ನ ಈಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಂಜೇಶ್ವರ ಅಂತ ನನಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾರೆ. ಮೊಬೈಲ್ ಮಿಕ್ಸ್ ಹಾಕಿದ್ರೆ ಆಯ್ತು. ಅದು ಮತ್ತೆ ಬಾಕಿ ಇದ್ದದ್ದು ಬೇರೆ ಪದಾರ್ಥಕ್ಕೆ ಯೂಸ್ ಮಾಡ್ಬೋದಲ್ಲ. दादम्मन केली मग ಕೋಡ್ ಚುಕ್ಕ ಅಮ್ಮನ ಅಮ್ಮನೆಲ್ಲ ಉಂಟು. ಆಗ ಅವರನ್ನು ಗೌಡ್ರನ್ನು ಬರ್ಲಿಕ್ಕೆ ಬಿಡುತ್ತಿದ್ರು. ಹಿರೇಬೋಡಿ ಇದು ತಾರಾಯಿ ಪಾಡುಂಡ. ಈಗ ಕಾಯಿ ತುರಿ ಹಾಕ್ತಾ ಇದ್ದಾರೆ. ಆವಾಗಲೇ ನಾವು ಫ್ರೈ ಮಾಡಿಟ್ಟದ್ದು. ಗೊಪ್ಪೆ ಗೊಪ್ಪೆ 3 ಚಮಚದಷ್ಟು ಅಕ್ಕಿ ಪುಡಿ. ಆವಾಗ ನಾವು ಫ್ರೈ ಮಾಡಿ ಪುಡಿ ಮಾಡಿರುವಂಥ ಅಕ್ಕಿ ಪುಡಿ. ಇದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಹಾಂಡೆ ರೆಡಿ ಆಗಿದೆ. ಓಕೆ ನೋಡಿ, ಟೇಸ್ಟಿ ಆಗಿರುವಂಥ ಆರೋಗ್ಯಕರವಾದ ತಗತೆ ಸೊಪ್ಪಿನ ಸುಕ್ಕ ರೆಡಿ ಆಗಿದೆ. ಇನ್ನು ಲಾಸ್ಟಿಗೆ ಇಲ್ವಾ ಅತಿ ಸ್ಪೆಷಲ್ ಅಂತ. ಇನ್ನು ಟೇಸ್ಟ್ ಮಾಡಿ ನೋಡುವ ಯಾವ ರೀತಿ ಬಂದಿದೆ ಅಂತ. ಸೂಪರ್ ಆಗಿರುತ್ತೆ, ನೋಡುವಾಗಲೇ ಗೊತ್ತಾಗುತ್ತೆ. ಟೇಸ್ಟ್ ಅಂತ ಬರಲಿ. ರೆಡಿ ಅಂತೇಳಿ ಇದ್ದಾರೆ. ಟೇಸ್ಟ್ ಮಾಡಿ ಪನ್ಪೇರು ಹೆಂಚಾದ ಬಂದು ಅಡಿಗೆ ರೆಡಿ ಆಡಿದ್ದೆ. ಟೇಸ್ಟ್ ಮಾಡಿದ್ವು ಪಲ್ಯ ಹೆಂಚಾದ. ಈಗ ಟೇಸ್ಟ್ ಮಾಡಿ ಹೇಳ್ತೇನೆ. ಸಿಗಿದು ಎಷ್ಟು ಒಳ್ಳೇದಾಗಿದೆ ಅಂದರೆ ನಿಮಗೆ ಬೇರೆ ಯಾವುದು ಬೇಡ ಅಂತ ಆಗ್ತದೆ, ಅಷ್ಟು ಒಳ್ಳೇದುಂಟಿದು. ಇದಕ್ಕೆ ರೈಸ್ ಸಹ ಬೇಡ ಅಂತ ಆಗ್ತದೆ, ಹೀಗೇನೆ ತಿನ್ನುವ ಅಂತ ಆಗ್ತದೆ. ಮರಿತ ಪುಡಿ ಬಾಳದು. ಹಾಗೆ ಅವ್ರು ಅಕ್ಕಿ ಹುಡಿ ಹಾಕಿದ್ರಲ್ಲ, ಹಾಗಾಗಿ ಅದೊಂದು ಒಳ್ಳೆ ಟೇಸ್ಟ್ ಬಂದಿದೆ. ಮತ್ತು ಹೀಗೇನೆ ತಿನ್ಬೋದು. ಇದು ಪೂರ್ತಿಯಾಗಿ ಖಾಲಿ ಮಾಡ್ಬೋದು, ಅಷ್ಟು ಒಳ್ಳೆಯದಾಗಿದೆ.
ನಿಜವಾಗ್ಲೂ ತುಂಬ ಒಳ್ಳೆಯದಾಗಿದೆ. ನೀವು ಕೂಡ ಇದೇ ರೀತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಮತ್ತು ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಓಕೆ, ಹಾಗೆ ಇವರ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ, ಸ್ವಪ್ನಲ್ಲಿ ತುಳು ಮತ್ತು ಕನ್ನಡ ವ್ಲಾಗ್ಸ್. ಓಕೆ, ಬಾಯ್. ಸಿಟ್ಟಾರು ಬತ್ತು ಪೋಯರು ಎನ್ನ ರೆಸಿಪಿ ಮಲ್ತೆ ಮಸ್ತ್ ಸೂಪರ್ ಆತನಿಗೆ ನಿಜನಲ್ಲ ಸೂಪರ್ ಆತನಿಗೆ ಮಸ್ತ್ ಪೋಡಿಗೆ ಅವನಿತ್ತು ಎಂಚ ಬರ್ಪುಣ ಬಂದು ಬಟ್ ಸೂಪರ್ ಆದ ಬತ್ತೀನಿ. ಸೊ ಇನ್ನಿತ ವೀಡಿಯೋ ಐತೆ ಫ್ರೆಂಡ್ಸ್. ವೀಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಫಸ್ಟ್ ಟೈಮ್ ಏನ ವೀಡಿಯೋ ತೊಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.